ಸ್ನೇಹಿತರೆಲ್ಲರಿಗೂ ಗೌರವದ ನಮಸ್ಕಾರ. ನಾನು ನಿಮ್ಮ ಅರುಣ್ ಉಳ್ಳಾಳ್. ಎಲ್ಲರಿಗೂ ಗುರು ಪೌರ್ಣಮಿಯ ಹಾರ್ದಿಕ ಶುಭಾಶಯಗಳು. ಒಂದು ಹಕ್ಕಿ ಗೂಡು ಬಿಟ್ಟು ಬಾನೆತ್ತರಕ್ಕೆ ಹಾರಬೇಕು ಎನ್ನುವಂತಹ ಉತ್ಸಾಹವನ್ನು ತೋರಿದಾಗ ಮರುಕ್ಷಣ ತನ್ನ ಪ್ರಯತ್ನದಲ್ಲಿ ಅದು ಎಡವಿ ಬೀಳ್ತದೆ, ತೊಡರಾಗ್ತದೆ. ಆಗ ತಾಯಿ ಹಕ್ಕಿ ಗುರುಸ್ಥಾನದಲ್ಲಿದ್ದು ಹೇಗೆ ಬಾನೆತ್ತರಕ್ಕೆ ಹಾರಬೇಕು ಎನ್ನುವಂತಹ ದಿಗ್ದರ್ಶನವನ್ನು ಮಾಡ್ತದೆ. ತಾಯಿ ಹಕ್ಕಿ ಅಲ್ಲಿ ಮಾತೃಶಕ್ತಿಯಾಗಿ ಮಾತ್ರ ಅಲ್ಲ, ಗುರುಶಕ್ತಿಯಾಗಿ ಕೂಡ ಪ್ರಚೋದನೆ, ಮಾರ್ಗದರ್ಶನವನ್ನು ನೀಡುವುದು ಇಲ್ಲಿ ಗಮನೀಯ. ಹಾಗೆ ನಮ್ಮೊಳಗಾದರೂ ಅಷ್ಟೇ, ರೆಕ್ಕೆ ಬಲಿತರೆ ಸಾಲದು. ಲೋಕದೃಷ್ಟಿ, ಲೋಕಜ್ಞಾನ ತಿಳಿಬೇಕಿದ್ರೆ ಗುರುವಿನ ದಿಗ್ದರ್ಶನ ಎಂಬುದು ಬಹಳ ಅಮೂಲ್ಯ. ಗುರು ಎನ್ನುವ ಶಬ್ದಕ್ಕೆ ಬಹಳ ವಿಶಾಲವಾದ ಅರ್ಥ ಇದೆ. ಮೇಲ್ನೋಟಕ್ಕೆ ಹಿರಿದು, ದೊಡ್ಡದು ಅಥವಾ ಘನವಾದದ್ದು ಎನ್ನುವ ಅರ್ಥವನ್ನು ಗುರು ಎಂಬುದು ಕೊಟ್ಟರೆ, ಅದರ ವಿಶಾಲ ಅರ್ಥದಲ್ಲಿ ಅದಕ್ಕೆ ಇರುವಂತಹ ಅರ್ಥವಂತಿಕೆ ಬಹಳ ವೈವಿಧ್ಯಪೂರ್ಣವಾದದ್ದು. ವಿಶೇಷವಾಗಿ ಗು ಮತ್ತು ರು ಎನ್ನುವ ಅಕ್ಷರದಲ್ಲಿ ಗು ಎಂಬ ಅಕ್ಷರದ ಅರ್ಥ ಕತ್ತಲೆ. ರು ಅಂತ ಹೇಳಿದರೆ ತೂರೀಕರಿಸುವುದು ಅಂತ ಅರ್ಥ. ಹಾಗಾಗಿ ಗು ರು ಅಂದರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಪ್ರಯಾಣ, ಕತ್ತಲೆಯನ್ನು ದೂರೀಕರಿಸುವುದು, ಕತ್ತಲೆಯನ್ನು ದಾಟಿ ಮರುಕ್ಷಣ ಬೆಳಕಿನ ಸಾಕ್ಷಾತ್ಕಾರ ಎನ್ನುವಂತಹ ಅರ್ಥವನ್ನೇ ಗುರು ಎನ್ನುವ ಶಬ್ದ ನೀಡಲಿಕ್ಕೆ ಸಾಧ್ಯ. ಗುರುವಿನಲ್ಲಿ ಅನೇಕ ವಿಧ ಇವೆ ಅಂತೆ. ಗುರು ಪ್ರಾಥಮಿಕವಾದ ರೂಪವಾದರೆ ಗುರುವಿಗೊಬ್ಬ ಗುರುವಿದ್ದಾನೆ. ಏಕೆಂದರೆ ಕಲಿಯುವುದು ಮತ್ತು ಕಲಿಸುವುದು ಎನ್ನುವುದು ಅದು ನಿರಂತರವಾಗಿರುವಂತಹ ಪ್ರಕ್ರಿಯೆ. ಗುರುವಿಗೊಬ್ಬ ಗುರು ಇದ್ದಾನೆ, ಆತ ಪರಮಗುರು. ಪರಮಗುರುವಿನ ಗುರು ಪರಾಪರ ಗುರು, ಪರಾಪರ ಗುರುವಿನ ಗುರು ಪರಮೇಷ್ಠಿ ಗುರು. ಹೀಗೆ ಗುರು ಪರಂಪರೆ ಕೂಡ ನಿರಂತರವಾಗಿ ಮುಂದುವರಿಯುವಂಥದ್ದು ಮತ್ತು ಚಲನಶೀಲ ಪ್ರವೃತ್ತಿ ಇರುವಂಥದ್ದು. ಸ್ನೇಹಿತರೆ, ವರ್ಷಕ್ಕೆ ಬೇರೆ ಬೇರೆ ರೀತಿಯ ಗುರುವನ್ನು ವಂದಿಸುವಂಥ ಪ್ರಕ್ರಿಯೆಯಲ್ಲಿ ನಾವು ತೊಡಗಿಸಿಕೊಂಡಿದ್ದರೂ ಕೂಡ, ಪ್ರತಿ ಕಾರ್ಯದ ಆರಂಭದಲ್ಲಿ ಕೂಡ ಗುರುವಿಗೆ ವಂದಿಸುವಂತಹ ಒಂದು ಔಚಿತ್ಯವನ್ನು ಇಟ್ಟುಕೊಂಡಿದ್ದರೂ ಕೂಡ, ವರ್ಷಕ್ಕೆ 2 ದಿನಗಳನ್ನು ಗುರುವಂದನೆಗೋಸ್ಕರ ಸೀಮಿತವಾಗಿ ನಾವು ಇಟ್ಟುಕೊಂಡಿದ್ದೇವೆ, ಮೀಸಲಾಗಿ ಇಟ್ಟುಕೊಂಡಿದ್ದೇವೆ. ಅದರಲ್ಲಿ ಒಂದು ಔಪಚಾರಿಕವಾಗಿ ಒಂದು ಅಕಾಡೆಮಿಕ್ ಶಿಸ್ತುವಲ್ಲಿ ಬರುವಂಥದ್ದು ಮತ್ತು ಸ್ವಾತಂತ್ರ್ಯೋತ್ತರದಲ್ಲಿ ಜಾರಿ ಬಂದಿರುವಂತಹ ಸೆಪ್ಟೆಂಬರ್ 5ರಲ್ಲಿ ಬರುವ ಶಿಕ್ಷಕರ ದಿನಾಚರಣೆ. ಮತ್ತೊಂದು ಸಾಂಪ್ರದಾಯಿಕವಾಗಿ ರೂಢಿಯಾಗಿರುವಂತಹ ಆಷಾಢ ಮಾಸದ ಹುಣ್ಣಿಮೆ, ವ್ಯಾಸ ಹುಣ್ಣಿಮೆ ಎಂಬ ಹೆಸರು ಪಡೆದಿರುವ ಭಗವಾನ್ ವ್ಯಾಸರ ಜನ್ಮದಿನ. ವಿಶೇಷವಾಗಿ ವೇದಗಳನ್ನು 4 ವಿಭಾಗಗಳನ್ನು ಮಾಡಿ, ವ್ಯಾಸ ಅಂದರೆ ವ್ಯಾಸರೇಖೆಗಳನ್ನು ಮಾಡಿ, ವಿಭಜನಾ ರೇಖೆಗಳನ್ನು ಮಾಡಿ ಚತುರ್ವೇದಗಳ ಪರಿಕಲ್ಪನೆಗೆ ಕಾರಣೀಭೂತರಾಗಿರುವಂತಹ ಮಹಾಭಾರತದ ಕರ್ತೃ ಭಗವಾನ್ ವೇದವ್ಯಾಸರ ಜನ್ಮದಿನ, ಅದು ಗುರು ಪೌರ್ಣಮಿ. ಆದರೆ ಶಿಕ್ಷಕರ ದಿನಾಚರಣೆಯಲ್ಲಿ ನಾವು ಗೌರವಿಸುವಂತಹ ಶಿಕ್ಷಕ ಎನ್ನುವ ಶಬ್ದಕ್ಕಿಂತಲೂ ಬಹಳ ವಿಶಾಲವಾದಂತಹ ಅರ್ಥ ಇರುವಂಥದ್ದು ಗುರು. ಶಿಕ್ಷಕರೆಲ್ಲರೂ ಗುರುವಾಗಲಿಕ್ಕೆ ಸಾಧ್ಯ ಇಲ್ಲ. ಗುರು ಎನ್ನುವಂಥದ್ದು ಬಹಳ ವಿಶೇಷವಾಗಿರುವಂತಹ ಅರ್ಥ ಇರುವಂಥದ್ದು ಮತ್ತು ಆ ಸ್ಥಾನಕ್ಕೆ ಏರಬೇಕಿದ್ರೆ ಸ್ವಯಂ ಪರಿಪೂರ್ಣವಾಗಿರುವಂಥ ವ್ಯಕ್ತಿತ್ವ ಗುರುವಿಗೂ ಬೇಕಾಗ್ತದೆ. ಗುರು ಎಂಬುದು ನಂದಾದೀಪ ಎಂಬಂಥ ಉಲ್ಲೇಖವನ್ನು ಸ್ಕಂದ ಪುರಾಣದಲ್ಲಿ ನಾವು ನೋಡ್ತೇವೆ. ಗುರು ಎನ್ನುವುದು ಬಹಳ ವಿಶೇಷವಾಗಿರುವಂಥ ಪರಿಕಲ್ಪನೆ. ಗುರು ಎನ್ನುವವನು ಭಗವಂತನ ಅಸಿಸ್ಟೆಂಟ್ ಇದ್ದ ಹಾಗೆ. ಹೇಗೆ ಒಬ್ಬ ಸಚಿವರಿಗೆ, ಒಬ್ಬ ಮಂತ್ರಿಗಳಿಗೆ ನಾವು ಯಾವುದಾದ್ರೂ ಒಂದು ಅಪಾಲಜಿಗಳನ್ನು, ಯಾವುದೋ ಒಂದು ರೀತಿಯ ಮನವಿಗಳನ್ನು ಸಲ್ಲಿಸಬೇಕಿದ್ರೆ ನಾವು ನೇರವಾಗಿ ಆ ಸಚಿವರನ್ನು, ಮಂತ್ರಿಗಳನ್ನು ಭೇಟಿಯಾಗಲಿಕ್ಕೆ ಸಾಧ್ಯ ಆಗದಿದ್ದಾಗ ಹೇಗೆ ಅವರ ಸಹಾಯಕರ ಜೊತೆ, ಆಪ್ತ ಸಹಾಯಕರ ಜೊತೆ ಅಥವಾ ನಾವು ಅಸಿಸ್ಟೆಂಟ್ ಅಂತ ಏನು ಹೇಳ್ತೇವೆ, PA ಅಂತ ಏನು ಹೇಳ್ತೇವೆ, ಅವರ ಮೂಲಕ ನಾವು ಮನವಿಯನ್ನು ಕೊಡ್ತೇವೋ, ಅದೇ ರೀತಿ ಭಗವಂತ ಎನ್ನುವಂತಹ ವಿಶ್ವಮಂತ್ರಿಗೆ, ಭಗವಂತ ಎನ್ನುವಂತಹ ಲೋಕ ಸಚಿವನಿಗೆ ನಾವು ಯಾವುದಾದ್ರೂ ಮನವಿಗಳನ್ನು ಕೊಡಬೇಕಿದ್ರೆ, ಬೇಡಿಕೆಗಳನ್ನು ಕೊಡಬೇಕಿದ್ರೆ ಆ ಮನವಿಯ ಪತ್ರವನ್ನು, ವಿಜ್ಞಾಪನೆಯನ್ನು ಸಲ್ಲಿಸಬೇಕಾಗಿರುವುದು ಗುರು ಎನ್ನುವಂತಹ PAಯ ಮೂಲಕ ಅಥವಾ ಅಸಿಸ್ಟೆಂಟ್ನ ಮೂಲಕ ಎಂಬುದನ್ನು ನಾವು ಮರೆಯಬಾರದು. ಭಗವಂತ ಎನ್ನುವಂತಹ ಗಮ್ಯ ಸ್ಥಾನಕ್ಕೆ, ಗಮ್ಯ ಗುರುತಿಗೆ ನಮ್ಮ ಪತ್ರ ತಲುಪಬೇಕಿದ್ರೆ, ಬದುಕಿನ ವಿಳಾಸವನ್ನು ಸ್ಪಷ್ಟವಾಗಿ ನಮೂದಿಸಿದರೆ ಅದನ್ನು ತಲುಪಿಸುವಂತಹ, ಭಗವಂತನ ವಿಳಾಸಕ್ಕೆ ತಲುಪಿಸುವಂತಹ ಪೋಸ್ಟ್ ಮ್ಯಾನ್ ಯಾರು ಅಂತ ಕೇಳಿದರೆ ಆತ ಗುರು. ಹಾಗಾಗಿ ಗುರು ಎನ್ನುವುದಕ್ಕೆ ಬೇರೆ ಬೇರೆ ರೀತಿಯ ಅರ್ಥವಂತಿಕೆಯನ್ನು ಕೊಡಲಿಕ್ಕೆ ಸಾಧ್ಯ. ಗುರು ಗೋವಿಂದ ದೋ ಕಡೆ ಕಾಕೆ ಲಾಗು ಪಾಯಿ, ಬಲಿಹಾರಿ ಗುರು ಆಪುನೆ ಗೋವಿಂದ ದಿಯೋ ಬತಾಯಿ ಎನ್ನುವಂತಹ ಕಬೀರದಾಸರ ದೋಹೆಯಲ್ಲಿ, ನಿನ್ನ ಎದುರು ಏಕಕಾಲಕ್ಕೆ ಗುರು ಮತ್ತು ಭಗವಂತ ಸಾಕ್ಷಾತ್ಕಾರನಾಗಿ ನಿಂತಾಗ ನೀನು ಮೊದಲು ಯಾರ ಕಡೆಗೆ ಹೋಗ್ತೀ ಅಂತ ಒಬ್ಬ ಸರ್ವಜ್ಞ ಶಿಷ್ಯನ ಹತ್ರ ಕೇಳ್ತಾರಂತೆ. ಆಗ ಆ ಪ್ರಾಜ್ಞನಾಗಿರುವಂತಹ ಶಿಷ್ಯ ಹೇಳ್ತಾನೆ, ನಾನು ಮೊದಲು ಗುರುವಿನ ಕಡೆ ಹೋಗ್ತೇನೆ. ಏಕೆಂದರೆ ನನಗೆ ಪಕ್ಕದಲ್ಲಿ ನಿಂತಿರುವಂತಹವನು ಭಗವಂತ ಅಂತ ಗುರುತು ಮಾಡಿ ಆ ಬಗ್ಗೆ ಮಾಹಿತಿ ಕೊಟ್ಟವನೇ ಗುರು. ಹಾಗಾಗಿ ಗುರು ಎನ್ನುವವನೇ ಭಗವಂತನ ಅಸ್ತಿತ್ವವನ್ನು, ಅಸ್ಮಿತೆಯನ್ನು ತೋರಿಸಿಕೊಟ್ಟವನು. ಗುರುಮುಖೇನ ದೈವದರ್ಶಯತಿ
ಅಂತ ಹೇಳಿಬಿಡ್ತಾನಂತೆ. ಹಾಗಾಗಿ ಭಗವಂತನನ್ನು ತಲುಪುವುದಕ್ಕೆ ಗುರು ಎನ್ನುವವನು ಬಹಳ ಮಾಧ್ಯಮಿಕವಾಗಿರುವ ಶಕ್ತಿ ಮತ್ತು ಬಹಳ ಸುಲಭವಾಗಿರುವಂತಹ ದಾರಿ, ಅರಿವಿನ ಲೋಕದ ವಾರಿಸುದಾರ, ಅರಿವಿನ ಲೋಕಕ್ಕೆ ಇರುವಂತಹ ಸೇತುವೆ ಆತ ಗುರು. ಈ ಕಾಲದಲ್ಲಿ ಗುರುವಿನ ಬಗ್ಗೆ ಇರುವಂತಹ ಪರಿಕಲ್ಪನೆಗಳು ಬದಲಾಗಿದೆ. ಗುರು ವಿದ್ಯಾರ್ಥಿ ಪರವಾಗಿರುವಂತಹ ಆಧುನಿಕ ಕಾನೂನುಗಳ ಮಧ್ಯೆ ಸಿಲುಕಿ ಆ ಕಾನೂನು ಕಟ್ಟಳೆಯ ಬಲೆಯೊಳಗೆ ಸಿಲುಕಿದ ಜಿಂಕೆ ಮರಿಯಂತಾಗಿದ್ದಾನೆ ಗುರು. ಹೇಗಿದ್ದಾನಂತ ಹೇಳಿದರೆ, ಹಲ್ಲಿಲ್ಲದ ವಾಸುಕಿಯ ಹಾಗೆ, ಚುಂಚುಗಳೇ ಇಲ್ಲದಂತಹ ಗರುಡನ ಹಾಗೆ, ಯಾವ ಶಸ್ತ್ರಹೀನನಾಗಿರುವ ಯೋಧನ ಹಾಗೆ ಗುರು ರಣರಂಗದಲ್ಲಿ, ವಿದ್ಯಾರಂಗದಲ್ಲಿ ಹೋರಾಡಬೇಕಾಗಿದೆ. ಹಾಗಾಗಿ ವಿದ್ಯಾರ್ಥಿ ಪರವಾಗಿರುವಂತಹ ನ್ಯಾಯಸಮ್ಮತವಾಗಿರುವಂಥ ವಿಚಾರಗಳ ಮಧ್ಯೆ ಯಾವ ಬಗೆಗಿನ ದಂಡನಾ ಕ್ರಮವಾಗಿರಲಿ, ಯಾವ ಬಗೆಗಿನ ಪ್ರತಿರೋಧಕ ಶಕ್ತಿಗಳನ್ನು ತೋರ್ಪಡಿಸಲಿಕ್ಕೆ ಸಾಧ್ಯ ಆಗದೆ ವಿಧೇಯನಾಗಿ ವಂದಿಸಿ ಕಲಿಸುವಂತಹ ಒಂದು ದುರ್ವಿಧಿ ಗುರುವಿಗೆ ಆಗಿದೆ. ಹಾಗಾಗಿ ಈ ಲೋಕಕ್ಕೆ ಇಂದಿಗೂ ಕೂಡ ಇಷ್ಟೆಲ್ಲ ಮುಂದುವರಿದರೂ ಕೂಡ ಸಚ್ಚಾರಿತ್ರ್ಯ ಇರುವಂತಹ ಗುರುಗಳ ಕೊರತೆ ಎದ್ದು ಕಾಣುತ್ತಿದೆ. ಹಾಗಾಗಿ ಪರಿಪೂರ್ಣತೆಯನ್ನು ಇರುವ, ಸ್ವಯಂ ಅಧ್ಯಯನಶೀಲರಾಗಿರುವ ಮತ್ತು ಸಚ್ಚಾರಿತ್ರ್ಯವುಳ್ಳಂತಹ ಗುರು ಈ ಕಾಲದ ತುರ್ತು ಅನಿವಾರ್ಯತೆ. ಹಾಗೆ ಶಿಷ್ಯರಾದವರು ಕೂಡ ಹಾಗೆ. ನಾವು ಯಾವತ್ತೂ ದ್ರೋಣರಂತಹ ಗುರುಗಳು ಸಿಗಲಿಲ್ಲ ಎಂಬ ಪರಿತಪಿಸುವ ಬದಲು ದ್ರೋಣರಂತಹ ಗುರುಗಳನ್ನು ಪಡೆಯುವುದಕ್ಕೆ ಏಕಲವ್ಯನಂತಹ ನಿಷ್ಠೆ, ಸ್ವಾಮಿ ಭಕ್ತಿ ಅಥವಾ ಸಮರ್ಪಣಾ ಭಾವ ಇರುವಂತಹ ಶಿಷ್ಯರೆಷ್ಟು ಮಂದಿ ನಾವು ಎಂಬುದನ್ನು ನಾವು ಆಲೋಚನೆ ಮಾಡಬೇಕು. ನಾವು ಏಕಲವ್ಯನಂತಹ ಸಮರ್ಪಣಾ ಭಾವ ಅಥವಾ ನಿಷ್ಠೆ, ಶ್ರದ್ಧೆ ಇರುವಂತಹ ಶಿಷ್ಯರಾದರೆ ಮಾತ್ರ ದ್ರೋಣರಂತಹ ಗುರುಗಳನ್ನು ನಿರ್ವಹಿಸುವಂತಹ ಶಕ್ತಿ ಸಾಮರ್ಥ್ಯ ನಮಗೆ ಎದುರಾಗಲಿಕ್ಕೆ ಸಾಧ್ಯ. ಹಾಗಾಗಿ ಅಂತಹ ವಿಧೇಯತೆಯನ್ನು, ವಿನಯತೆಯನ್ನು ಇಟ್ಟುಕೊಳ್ಳೋಣ. ನಾವು ನೋಡಿರುವುದಕ್ಕಿಂತಲೂ ನಾವು ಗುರುಗಳಿಗಿಂತ ಹೆಚ್ಚು ವ್ಯಾವಹಾರಿಕವಾಗಿ ಬೆಳೆದಿರುವೆವು, ದೈಹಿಕವಾಗಿ ಬೆಳೆದಿರುವೆವು, ಅಥವಾ ಮಾನಸಿಕವಾಗಿ ನಮಗೆ ತಿಳುವಳಿಕೆ ಬಂದಿರಬಹುದು, ವಿಶೇಷ ಶೈಕ್ಷಣಿಕ ಅರ್ಹತೆಯನ್ನು ಪಡೆದಿರುವೆವು, ಆರ್ಥಿಕವಾಗಿ ಉನ್ನತಿಗೆ ತಲುಪಿರುವೆವು. ಆದರೆ ಗುರು ನೋಡಿರುವಂತಹ ಲೋಕದ ದಿನಗಳನ್ನು ನಾವು ಖಂಡಿತವಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅನುಭವದಲ್ಲಿ ಗುರುಗಳನ್ನು ಮೀರಿಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ಗುರು ಯಾವತ್ತೂ ಶ್ರೇಷ್ಠನಾಗಿಯೂ ಜ್ಯೇಷ್ಠನಾಗಿಯೂ ಇರ್ತಾನೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಅಲ್ಲದೆ ವಿಶೇಷವಾಗಿ ಗುರು ನನ್ನ ಈ ಮಾತುಗಳಿಗಾಗಲಿ, ಈ ಮಾತುಗಳನ್ನು ಕೇಳುವ ನಿಮ್ಮ ಶ್ರದ್ಧೆಗಾಗಲಿ, ಈ ಆಲಿಕೆಯ ಸಾಮರ್ಥ್ಯ ಅಥವಾ ಈ ಹೇಳಿಕೆಯ ಸಾಮರ್ಥ್ಯ, ಇವೆರಡರ ಹಿಂದೆ ಕೂಡ ಒಬ್ಬ ಗುರುವಿನ ಶಕ್ತಿ ಇದೆ, ಒಬ್ಬನ ಸಮರ್ಪಣಾ ಭಾವ ಇದೆ, ಅವರಿಂದ ಕಲಿತಂತಹ ವಿದ್ಯೆಯ ಋಣ ಇದೆ ಎಂಬುದನ್ನು ನಾವು ಅರಿತುಕೊಳ್ಬೇಕು. ಹಾಗಾಗಿ ಗುರು ಪೌರ್ಣಮಿಯ ಈ ಶುಭ ದಿನದಂದು ಈ ಇಷ್ಟು ವಿಚಾರಗಳ ಜೊತೆ ಗುರುಗಳಿಗೆ ವಂದಿಸುವಂತಹ ವಿನಮ್ರತೆಯನ್ನು, ವಿನಯತೆಯನ್ನು ನಾವು ಇಟ್ಟುಕೊಳ್ಳೋಣ. ಸದಾ ಗುರು ಅಭಿಮುಖವಾಗಿರುವಂತಹ ಮನಸ್ಥಿತಿ ನಮ್ಮದಾಗಿರಲಿ. ಗುರುವಿಗೆ ತಕ್ಕುದಾಗಿರುವಂತಹ ಸ್ಥಾನಮಾನಗಳು ಸದಾಕಾಲ ಈ ಲೋಕದಲ್ಲಿ ಸಿಗಲಿ. ಸಾಂಪ್ರದಾಯಿಕತೆಯಲ್ಲಿರುವಂತಹ ಗುರುವಿನ ಸ್ಥಾನಮಾನಕ್ಕೆ ಯಾವ ಚ್ಯುತಿಯೂ ಬರದ ಹಾಗೆ ಗುರುವಿನ ಮುಖೇನ ದರ್ಶನ ಮತ್ತು ಪ್ರತಿಭೆಯ ಪ್ರದರ್ಶನ, ಸಿದ್ಧಿ ಮತ್ತು ಪ್ರತಿಭೆಯ ಪ್ರಸಿದ್ಧಿ, ಮತ್ತು ವಿಶೇಷವಾಗಿ ವಿಶ್ವದರ್ಶನದ ಮುಖೇನ ಭಾರತ ಎಂಬುದು ವಿಶ್ವಗುರು ತನಕ್ಕೆ ತಲುಪುವುದಕ್ಕೆ ಗುರುವಿನ ಪ್ರೇರಣೆ, ಸಾಂಪ್ರದಾಯಿಕತೆಯಾಗಿರುವಂತಹ ಗುರು ಪೌರ್ಣಮಿ ಕಾರಣ ಆಗಲಿ ಎನ್ನುವ ಮಾತಿನೊಂದಿಗೆ ನಾನು ನನ್ನ ಗುರುವಿಗೆ ಈ ಕಾಲದಲ್ಲಿ ಕಾಣಿಕೆಗಳ ಜೊತೆಗೆ ವಿನಮ್ರವಾಗಿ ವಂದಿಸುವ ಪದ್ಧತಿಯನ್ನು ಇಟ್ಟುಕೊಂಡಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಇಂತಹ ಒಂದು ರೂಢಿಯನ್ನು ಇಟ್ಟುಕೊಳ್ಳೋಣ, ಗುರುವಿಗೆ ವಂದಿಸೋಣ. ಒಂದು ಸಂದೇಶವನ್ನಾದರೂ ನಮಗೆ ಕಲಿಸಿದ ಗುರುವಿನ ಸಂಪರ್ಕ ಈಗಲೂ ಇದ್ದರೆ ಕಳುಹಿಸಿ ಅವರಿಗೊಂದು ಅಭಿವಂದನೆಗಳನ್ನು, ಶುಭಾಶಯಗಳನ್ನು ತಿಳಿಸುವುದರ ಮೂಲಕ ಈಗಲೂ ನಾವು ನಿಮ್ಮ ಋಣದಲ್ಲಿದ್ದೇವೆ, ನಿಮ್ಮ ಸ್ಮರಣೆಯಲ್ಲಿದ್ದೇವೆ ಎನ್ನುವಂತಹ ಒಂದು ಕಿವಿ ಮಾತನ್ನು ಅವರಿಗೆ, ಒಂದು ಸಂದೇಶವನ್ನು ತಲುಪಿಸುವುದರ ಮೂಲಕ ಅವರ ಕೃಪೆಗೆ, ಅವರ ಆಶೀರ್ವಾದಕ್ಕೆ ಪಾತ್ರರಾಗೋಣ ಎನ್ನುತ್ತಾ ಗುರು ಪೌರ್ಣಮಿ ಲೋಕಕ್ಕೆ ಸುಭಿಕ್ಷೆಯನ್ನು ತರಲಿ, ಇನ್ನಷ್ಟು ಸಮೃದ್ಧಿಯನ್ನು ತರಲಿ, ಸಾಂಪ್ರದಾಯಿಕ ಪದ್ಧತಿಗಳ ಪೋಷಕ ಶಕ್ತಿಯಾಗಿ ನಾಡನ್ನು ಬೆಳೆಸಲಿ ಎಂಬ ಆಶಯದೊಂದಿಗೆ ಎಲ್ಲರಿಗೂ ನಮಸ್ಕಾರ.